ಹೊಸ ವರ್ಷದ ಪ್ರಯುಕ್ತ ಮಂಗಳೂರು ನಗರ ಪೊಲೀಸ್ ಆಯುಕ್ತರ ನಿವಾಸದಲ್ಲಿ ಕಮಿಷನರೇಟ್ ವ್ಯಾಪ್ತಿಯ ಪೊಲೀಸ್ ಅಧಿಕಾರಿಗಳ ಗೆಟ್ ಟುಗೆದರ್ ಕಾರ್ಯಕ್ರಮ ನಡೆಯಿತು. ಕೇಕ್ ಕತ್ತರಿಸುವ ಮೂಲಕ ಹೊಸ ವರ್ಷಾಚರಣೆ ಹಾಗೂ ಗೆಟ್ ಟುಗೆದರ್ ಆಚರಣೆಯನ್ನ ಮಾಡಲಾಯಿತು. ಈ ವೇಳೆ ಮಾತನಾಡಿದ ಮಂಗಳೂರು ನಗರ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್, ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುವ ಪೊಲೀಸ್ ಅಧಿಕಾರಿಗಳು ಉತ್ತಮ ಕಾರ್ಯವನ್ನ ಮಾಡಿದ್ದಾರೆ. ಜೊತೆಗೆ ಮಾಧ್ಯಮದವರಿಂದ ಎಲ್ಲ ರೀತಿಯ ಸಹಕಾರ ನಮಗೂ ಸಿಕ್ಕಿದೆ. ಇನ್ನು ಮುಂದೆಯೂ ಈ ಸಹಕಾರ ಇರಲಿ. ಅಧಿಕಾರಿಗಳು ತಪ್ಪು ಮಾಡಿದಾಗ ಟೀಕೆ ಮಾಡಿ, ಒಳ್ಳೆಯ ಕೆಲಸ ಮಾಡಿದಾಗ ಬೆನ್ನು ತಟ್ಟು ಪ್ರೋತ್ಸಾಹಿಸಿ. ಮಾಧ್ಯಮದವರ ಜೊತೆ ಒಂದು ಉತ್ತಮ ಆರೋಗ್ಯಕರ ಸಂಬಂಧ ಇರಲಿ ಎಂದರು. ಇದೇ ವೇಳೆ ಬೆಂಗಳೂರು ಭಯೋತ್ಪಾದಕ ನಿಗ್ರಹ ದಳಕ್ಕೆ ಎಸ್ಪಿ ಆಗಿ ಭರ್ತಿ ಪಡೆದ ಎಸಿಪಿ ರಂಜಿತ್ ಭಂಡಾರು ಅವರಿಗೆ ಬೀಳ್ಕೊಡುಗೆ ಕಾರ್ಯಕ್ರಮ ನಡೆಯಿತು. ASIಗಳು, HCPC, ಹೋಮ್ ಗಾರ್ಡ್ಸು, ನಮ್ಮ CRಗೆ ಒಂದು ವಿಶೇಷವಾದ ಚಪ್ಪಾಳೆ ಎಲ್ಲರೂ ಹೊಡಿಲೇಬೇಕು. ಯಾಕೆಂದ್ರೆ ಅವ್ರು ಮಾಡೋ ಕೆಲಸ ಏನಿದೆ, ಅವ್ರು ಮಾಡೋ ಕಾರ್ಯಗಳೇನಿದೆ, ನಮ್ಮ ಇಲಾಖೆಗೆ ಯಾವ ರೀತಿ ಪೂರಕವಾಗಿ ಸಹಾಯ ಆಗುತ್ತೆ ಅನ್ನೋದು ನಾವು ಇಮ್ಯಾಜಿನ್ ಮಾಡೋಕ್ಕಾಗಲ್ಲ. ಒಂದು CR ಗಾಡಿ, ಒಂದು CR ಪಾರ್ಟಿ ಬಂದು ನಿಂತಿದೆ ಅಂತಂದ್ರೆ ಅಲ್ಲಿ 50 ಜನ 60 ಜನ ಲೋಕಲ್ ಸಿವಿಲ್ ಸ್ಟಾಫ್ಗಳು ಇದ್ದಾಗ ಡಿಪ್ಲಾಯ್ಮೆಂಟ್ ಮಾಡ್ತೀವಲ್ಲ, ಅದಕ್ಕಿಂತ ಹೆಚ್ಚು ಬಿಲ್ಡಪ್ ಕೊಡುತ್ತೆ, ಹೆಚ್ಚು ಒಂದು ಡಿಟರೆನ್ಸ್ ಕೊಡುತ್ತೆ, ಭಯ ಹುಟ್ಟಿಸುತ್ತೆ ಯಾರು ತಪ್ಪು ಮಾಡಲಿಕ್ಕೆ ಮುಂದಾಗಿರ್ತಾರೆ ಅಂತ ಅವ್ರಿಗೆ. ಸೊ ಒಟ್ಟಾರೆಯಾಗಿ 2021 ಭಾಳ ಚೆನ್ನಾಗಿತ್ತು. ಮಾಧ್ಯಮದವ್ರು ಕೂಡ ಇದ್ದೀರಾ, ಮಾಧ್ಯಮದವ್ರು ಕೂಡ 2021 ಎಲ್ಲ ಸಂದರ್ಭದಲ್ಲಿ ಭಾಳ ಒಳ್ಳೆ ರೀತಿಯಲ್ಲಿ ಸಹಕರಿಸಿದ್ದೀರಿ. ಇದೇ ರೀತಿಯ ಸಹಕಾರ, ಪ್ರೋತ್ಸಾಹ ನಮ್ಗಳು ಅಧಿಕಾರಿ ಸಿಬ್ಬಂದಿಗಳು ಒಳ್ಳೆ ಕೆಲಸ ಮಾಡಿದಾಗ ಸಪೋರ್ಟ್ ಮಾಡಿ, ಎಲ್ಲಾದರೂ ಮಿಸ್ಟೇಕ್ಸ್ ಮಾಡಿದಂಥ ಸಂದರ್ಭದಲ್ಲಿ ಕ್ರಿಟಿಸೈಸ್ ಮಾಡಿ, ನನಗೇನು ಬೇಸರ ಇಲ್ಲ. ಬಟ್ ಒಂದು ಓವರ್ ಆಲ್ ಹೆಲ್ತಿ ರಿಲೇಷನ್ಶಿಪ್ ಇರಲಿ ಅಂತ ನಾನಾದರೂ ಎಕ್ಸ್ಪೆಕ್ಟ್ ಮಾಡ್ತೀನಿ. ಅದೇ ರೀತಿ ಭಾಳಷ್ಟು ಜನ ಸಿಬ್ಬಂದಿಗಳು, ಮಹಿಳಾ ಸಿಬ್ಬಂದಿಗಳು ನೋಡಿದ್ರೆ ಭಾಳ ಖುಷಿ ಆಗುತ್ತೆ. ಯಾಕಂದರೆ ಮಹಿಳಾ ಅಧಿಕಾರಿ ಸಿಬ್ಬಂದಿಗಳು ಅವ್ರು ಮಾಡೋ ಕೆಲಸ ಕಾಣಿಸೋದೇ ಇಲ್ಲ. ಯಾಕಂದರೆ ಈ ಮನೆಯಲ್ಲಿ ಯಾವ ರೀತಿ ಒಬ್ಬ ಗೃಹಿಣಿ ಮನೇಲಿ ಒಳಗಿತ್ಕೊಂಡು ಎಲ್ಲ ಕೆಲಸ ನಿರ್ವಹಿಸ್ತಾ ಯಾರಿಗೂ ಕಾಣಿಸಲ್ಲ, ಆ ಥರ ಪೊಲೀಸ್ ಸ್ಟೇಷನ್ದು ಹೊರಗಡೆ ಕಾಣುವಂಥ ಕೆಲಸಗಳು ಬೇರೆ ಆದರೆ ಒಳಗಡೆ ಇರುವಂಥ ಕೆಲಸಗಳು ಜಾಸ್ತಿ. ವೈರ್ಲೆಸ್ ಮೇಂಟೆನೆನ್ಸ್ ಇರ್ಬೋದು, ಸೆಂಟ್ರಿ ಡ್ಯೂಟಿ ಇರ್ಬೋದು, ರೈಟ್ರುಗಳು, ಅಸಿಸ್ಟೆಂಟ್ ರೈಟ್ರುಗಳು, ಕಂಪ್ಯೂಟ್ರು ವರ್ಕ್ ಮಾಡೋವಂಥವ್ರು, ಪೊಲೀಸ್ ಐಟಿಲಿ ಕೆಲಸ ಮಾಡೋವಂಥವ್ರು, ಮತ್ತು ಎಷ್ಟೋ ಮಹಿಳೆ ಮತ್ತು ಮಕ್ಕಳ ಅಪರಾಧಗಳಿದ್ದಂಥ ಸಂದರ್ಭದಲ್ಲಿ ಖುದ್ದು ಹಗಲು ರಾತ್ರಿ ಅಂದೇ ಕೆಲಸ ಮಾಡುವಂಥದ್ದು. ಸೊ 1-2 ಅಲ್ಲ, ಅದೇ ರೀತಿ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ಗಳಲ್ಲಿ ಸ್ವಲ್ಪ ಸಮಸ್ಯೆ ಜಾಸ್ತಿ ಆಗುತ್ತೆ ಏನಾಗಿದ್ರೆ ನಾವು ಮಹಿಳಾ ಸಿಬ್ಬಂದಿಗಳನ್ನ ಮುಂದ್ಗಡೆ ರೋಲ್ ಬಿಟ್ಬಿಡಿ ಅಂತ ಹೇಳ್ತೀವಿ. ಅಂದರೆ ಮಹಿಳಾ ಅಧಿಕಾರಿ ಸಿಬ್ಬಂದಿಗಳನ್ನ ನೇಮಕ ಮಾಡ್ಬಿಟ್ಟು ಅವರಿಂದ ನಾವು ರಕ್ಷಣೆ ತಗೊಳ್ಳೋವಂಥದ್ದು. ಪ್ರತಿಭಟನೆಕಾರರು ಯಾವುದೇ ಕಾರಣಕ್ಕೆ ಅದನ್ನು ಆ ಒಂದು ಲೈನ್ನ ಬ್ರೀಚ್ ಮಾಡಿ ಬರಲ್ಲ ಅನ್ನೋ ಅಷ್ಟು ವಿಶ್ವಾಸ. ಸೊ ನಮ್ಮ ಇಲಾಖೆಯಲ್ಲಿ ಎಲ್ಲ ಕೆಲಸಗಳಲ್ಲಿ ಹೆಗಲು ಕೊಟ್ಟು ದುಡಿತಾ ಇದ್ದೀರಾ. ನಿಮಗೆಲ್ಲ ಒಂದು ವಿಶೇಷವಾದ ಅಭಿನಂದನೆ ಈ ಸಂದರ್ಭದಲ್ಲಿ. ನನಗೆ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ ಎಲ್ಲರ ಜೊತೆ ಮಾತಾಡಲಿಕ್ಕೆ. ವೆರಿ ಥ್ಯಾಂಕ್ಫುಲ್ ಟು ಕಮಿಷನರ್ ಸರ್ ಫಾರ್ ಗಿವಿಂಗ್ ದಿಸ್ ಆಪರ್ಚುನಿಟಿ. ಸೊ ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ.
ನಿಮ್ಮೆಲ್ಲರ ಸಹಕಾರದಿಂದ ಮತ್ತು ಪ್ರೀತಿಯಿಂದ ನನ್ನ 1 ವರ್ಷ ಸರ್ವೀಸಲ್ಲಿ ಭಾಳ ಸ್ಮೂತಾಗಿ ನಡೆದಿದೆ. ಎಸ್ಪೆಷಲಿ ನಮ್ಮ ಸೌತ್ ಸಬ್ ಡಿವಿಷನ್ ಇನ್ಸ್ಪೆಕ್ಟರ್ಸ್, ಆಫೀಸ್ ಸ್ಟಾಫ್ ಎಲ್ಲರೂ, ಮತ್ತು ಕಮಿಷನರ್ ಸರ್ ನನಗೆ ಯಾವಾಗಲೂ ಒಂದು ಹೈಯರ್ ಅಥಾರಿಟಿ ಥರ ಬಿಹೇವ್ ಮಾಡಲಿಲ್ಲ. ಅವರೊಂದು ಬ್ರದರ್ ಥರ ನನಗೆ ಗೈಡ್ ಮಾಡ್ತಾರೆ, ನನಗೆ ಮತ್ತು ಹರಿರಾಮ್ಗೆ. ಸೊ ಐ ಬಿಕೇಮ್ ವೆರಿ ಕಾನ್ಫಿಡೆಂಟ್ ಆ್ಯಂಡ್ ಆಲ್ಸೋ ಐ ಹ್ಯಾವ್ ಇಂಪ್ರೂವ್ಡ್ ಮೈ ಕಾಂಪಿಟೆನ್ಸಿ ಆ್ಯಂಡ್ ಸ್ಕಿಲ್ಸ್ ಅಂಡರ್ ಹೀಸ್ ಗೈಡೆನ್ಸ್, ಆ್ಯಂಡ್ ಐ ಆಮ್ ನೌ ವೆರಿ ಕಾನ್ಫಿಡೆಂಟ್ ಟು ಫೇಸ್ ಎನಿ ಕೈಂಡ್ ಆಫ್ ಸಿಚುಯೇಷನ್ ಆರ್ ಎನಿ ಕೈಂಡ್ ಆಫ್ ವರ್ಕ್ ದಟ್ ಕಮ್ಸ್ ಟು ಮೀ. ಸೊ ತುಂಬ ಧನ್ಯವಾದಗಳು ಸರ್. ಐ ಕೆನಾಟ್ ಎಕ್ಸ್ಪ್ರೆಸ್ ಇಟ್ ಇನ್ ವರ್ಡ್ಸ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಹರಿ ಫಾರ್ ಇವನ್ ದೋ ಅವರು ನಮ್ಮ ಬ್ಯಾಚ್ಮೇಟ್ ಆಗಿದ್ರು ಕೂಡ ಐ ಲರ್ನ್ ಸೋ ಮೆನಿ ಥಿಂಗ್ಸ್ ಫ್ರಮ್ ಹಿಮ್. ಇಸ್ ಅ ವೆರಿ ಪ್ರೊಫೆಷನಲ್ ಆಫೀಸರ್. ಥ್ಯಾಂಕ್ ಯು ಸೋ ಮಚ್, ಆ್ಯಂಡ್ ಥ್ಯಾಂಕ್ ಯು ಎವ್ರಿ ಒನ್. ಥ್ಯಾಂಕ್ ಯು ಸೊ ಮಚ್.